ಇಡೀ ಜಿಲ್ಲೆಯಲ್ಲಿ ಮತೀಯ ಸಂಘರ್ಷಕ್ಕೆ ಒಂದು ಕಾರಣಕರ್ತರಾದಂಥ ಆ 3 ಜನರನ್ನು ಇವತ್ತು ಪೊಲೀಸ್ ಇಲಾಖೆ ಕಾಸರಗೋಡು ಭಾಗ, ಕೇರಳ ಭಾಗದಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಅವರು ಹೋರಾಟ ಮಾಡಿಕೊಂಡು ತಪ್ಪಿಸಿಕೊಂಡಿದ್ದರೋ ಅವರನ್ನು ಹಿಡಿಯೋ ಮೂಲಕ ಇವತ್ತು ಪೊಲೀಸ್ ಇಲಾಖೆ ಯಾರ್ಯಾರು ಪ್ರವೀಣ್ ಹತ್ಯೆಗೆ ಕಾರಣಕರ್ತರಾಗಿದ್ದಾರೋ ಅಂಥ ಎಲ್ಲ ಆರೋಪಿಗಳನ್ನು ಇವತ್ತು ಬಂಧಿಸುವ ಕೆಲಸ ಮಾಡಿದೆ. ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ನಮ್ಮ ADGP ಅವರಿಗೆ, SP ಅವರಿಗೆ ಮತ್ತು ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ADGP ಅವರು ಹೇಳಿದಾಗೆ ಪ್ರಮುಖ ಆರೋಪಿಗಳಾದ ಸಿಯಾಬ್, ರಿಯಾಜ್ ಮತ್ತು ಬಶೀರ್ ಈ 3 ಜನರನ್ನು ಬಂಧಿಸುವ ಮೂಲಕ ಒಟ್ಟು 10 ಜನ ಆರೋಪಿಗಳನ್ನು ಈ ತನಕ ಪೊಲೀಸ್ ಇಲಾಖೆ ಬಂಧಿಸುವ ಮೂಲಕ ಇವತ್ತು ಜನರಿಗೆ ಪೊಲೀಸ್ ಇಲಾಖೆ ಬಗ್ಗೆ ಮತ್ತೊಮ್ಮೆ ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಈ ದಿಸೆಯಿಂದ ಇವತ್ತು ಕರ್ನಾಟಕ ಸರ್ಕಾರ ವಿಶೇಷವಾಗಿ ಪ್ರವೀಣ್ ಹತ್ಯೆಯನ್ನು NIAಗೆ ವಹಿಸಿಕೊಟ್ಟಿದೆ. NIAಗೆ ವಹಿಸಿಕೊಡ್ಲಿಕ್ಕೆ 16 ಕಾರಣಗಳಿತ್ತು. ಇವತ್ತು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಒಂದು ಜಿಹಾದ್ ಹೆಸರಲ್ಲಿ ಆ ಮತಾಂಧರು, ಮುಸ್ಲಿಂ ಮತಾಂಧರು ಇವತ್ತು ಗಲ್ಫ್ ಕಂಟ್ರಿ, ಕೇರಳ ಹೀಗೆ ಬೇರೆ ಬೇರೆ ರಾಜ್ಯದ ಹೊರಭಾಗದಿಂದ ಒಂದಷ್ಟು ಸಂಪರ್ಕವನ್ನು ಇಟ್ಟುಕೊಂಡು ಇಲ್ಲಿ ಮತೀಯ ಸಂಘರ್ಷವನ್ನು, ಹಿಂದೂಗಳ ಕಗ್ಗೊಲೆಯನ್ನು ಮಾಡುವಂಥ ಕೆಲಸ ಬಹಳಷ್ಟು ವರ್ಷದಿಂದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು NIA ತನಿಖೆಯ ಮುಖಾಂತರ ಇವತ್ತು ಯಾರ್ಯಾರು ಈ ಜಿಹಾದ್ ಹೆಸರಲ್ಲಿ ಇಲ್ಲಿ ಹಿಂದೂಗಳ ಕಗ್ಗೊಲೆಯನ್ನು ಮಾಡ್ತಾರಾ, ಅಮಾಯಕರ ಕೊಲೆಯನ್ನು ಮಾಡ್ತಾರೋ ಇದನ್ನು ಪತ್ತೆ ಹಚ್ಚಬೇಕು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾವ ಸಂಘಟನೆ ಇದೆ ಅಂತೇಳಿ ತೋರಿಸ್ಕೊಡ್ಬೇಕು ಅಂತೇಳಿ ಬಹುಶಃ ಇವತ್ತು ರಾಜ್ಯ ಸರ್ಕಾರ NIAಗೆ ಇದನ್ನು ವಹಿಸಿಕೊಡುವಂಥ ಸಂಗತಿಯನ್ನು ಮಾಡಿತ್ತು. ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಉಲ್ಲೇಖ ಮಾಡಿದಾಗೆ ಆ 3 ಜನ ಆರೋಪಿಗಳನ್ನು ಬಂಧಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ADGP ಅವರು, SP ಅವರು ಏನೇನು ಪ್ರೆಸ್ ಮಾಡಿದ್ದಾರೆ ಆ ಪ್ರೆಸ್ಸಲ್ಲಿ ಅವರು ಉಲ್ಲೇಖ ಮಾಡಿದರು. ಒಂದು PFI ಒಟ್ಟಿಗೆ ಸಂಬಂಧ, PFI ಇದರ ಹಿಂದೆ ಇದೆ. ಆ PFIಯ ಮುಖಾಂತರ ಈ ಆರೋಪಿಗಳು ಇಷ್ಟು ದಿನ ತಪ್ಪಿಸಿಕೊಳ್ಳುವಂಥ ಸಂಗತಿಯನ್ನು ಮಾಡಿದರು. ಇವರಿಗೆ ಒಂದಷ್ಟು PFIಯ ಕಾರ್ಯಕರ್ತರು ಆರ್ಥಿಕ ಸಹಕಾರವನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಬಹುಶಃ ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಬೆಳಕಿಗೆ ಬರಬೇಕು. ಅದರ ಜೊತೆಯಲ್ಲಿ ಆರೋಪಿಗಳು ಮಸೀದಿಯಲ್ಲಿ ತಂಗಿ ಅಲ್ಲಿಂದ ಮುಂದೆ ಅವರ ಪ್ರಯಾಣವನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಎಲ್ಲಿ ಯಾವ್ಯಾವ ಮಸೀದಿಗಳಿದೆಯೋ ಈ ಮಸೀದಿಗಳಲ್ಲಿ ಯಾರ್ಯಾರು ಸಮಾಜ ದ್ರೋಹಿಗಳಿದ್ದಾರೆ, ಇಂಥ PFI ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ಮಸೀದಿಯಲ್ಲಿ ಸೇರಿಕೊಂಡು ಇಂಥ ಕಗ್ಗೊಲೆಗಳಿಗೆ ಕಾರಣಕರ್ತರಾಗ್ತಾರೆ. ಇದರ ಬಗ್ಗೆ ಕೂಡ ಸೂಕ್ತ ತನಿಖೆಯನ್ನು ಪೊಲೀಸ್ ಇಲಾಖೆ ಮತ್ತು NIA ಮಾಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು SDPI ಅಂತ ಒಂದು ಸಂಘಟನೆ, PFIಯ ಅಣ್ಣ ತಮ್ಮಂದಿರು ಅಂತ ಹೇಳ್ಬೋದು, ಅವರೆಲ್ಲ ವಿದ್ಯಾರ್ಥಿಗಳನ್ನು ಕೂಡ ಇದಕ್ಕೆ ಬಳಸಿಕೊಳ್ಳುವಂಥ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಇವತ್ತು ಹಿಂಜಾಬ್ನಂಥ ಘಟನೆ ಬರಬೇಕಿದ್ರೆ ಅದರ ಹಿಂದೆ SDPI, PFI. ಅದರಿಂದ ಆ SDPI ಸಂಘಟನೆಯನ್ನು ಕೂಡ ಇವತ್ತು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತದೆ ಎನ್ನುವಂಥ ಸಂಶಯಗಳಿರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ PFI, SDPI ಎರಡೂ ಸಂಘಟನೆಯ ಬಗ್ಗೆ NIA ಸೂಕ್ತ ತನಿಖೆ ಮಾಡಿ ಸಂಘಟನೆಗಳನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇವತ್ತು ಈ ಕರಾವಳಿ ಭಾಗದಲ್ಲಿ ಏನು ವ್ಯಾಪಕವಾಗಿ ಇವತ್ತು ಜನರಲ್ಲಿ ಅಶಾಂತಿಯನ್ನು ಮೂಡಿಸಿದ ಇಂಥ ಸಂದರ್ಭದಲ್ಲಿ ಆ ಎರಡು ಸಂಘಟನೆಗಳನ್ನು ಇವತ್ತು ಸರ್ಕಾರ ಆ ನಿಯಂತ್ರಣಕ್ಕೆ ತರುವ ದೃಷ್ಟಿಯಿಂದ ಆ ಎರಡು ಸಂಘಟನೆಗಳನ್ನು ಬ್ಯಾನ್ ಮಾಡಲಿಕ್ಕೆ ಕೂಡ ಒಂದಷ್ಟು ಇವತ್ತು ಸರ್ಕಾರ ಇದಕ್ಕೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತ ನಾನು
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.